ಪ್ರೀತಿ ಸಿಗಲಿಲ್ಲ ಎಂಬ ಹತಾಶೆ, ಕುಟುಂಬದವರ ಮೇಲೆಯೇ ಸಂಶಯ. ಹೋಳಿ ಹಬ್ಬ ಮುಗಿಸಿ ಮನೆಗೆ ಮರಳಬೇಕಿದ್ದ ಅವಳಿ ಸಹೋದರಿಯನ್ನು ಸ್ವಂತ ಅಣ್ಣನೇ 40 ಬಾರಿ ಇರಿದುಕೊಂದಿದ್ದಾನೆ. ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ನಡೆದ ಈ ಕ್ರೂರ ಹತ್ಯೆ ಇಡೀ ದೇಶವನ್ನೇ ಬೆಚ್ಚುಬೀಳಿಸಿದೆ. ಆರೋಪಿ ಹಾರ್ದಿಕ್ ಮತ್ತು ಮೃತ ಹಿಮಶಿಖಾ ಅವಳಿ ಒಕ್ಕಲು. ಹಾರ್ದಿಕ್ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಯುವತಿಯನ್ನು ಪ್ರೀತಿಸುತ್ತಿದ್ದ. ಆದರೆ 7 ತಿಂಗಳ ಹಿಂದೆ ಪ್ರೇಮ ವೈಫಲ್ಯ ಅನುಭವಿಸಿದ್ದ ಆತ ಖಿನ್ನತೆಗೆ ಒಳಗಾಗಿದ್ದ. ತನ್ನ ಪ್ರೀತಿ ದೂರವಾಗಲು ತಾಯಿ ಮತ್ತು ತಂಗಿಯೇ ಕಾರಣ ಎಂದು ಆತ ಸಂಶಯಪಡುತ್ತಿದ್ದ. ಗುರುಗ್ರಾಮದಲ್ಲಿ ಕೆಲಸ ಮಾಡುತ್ತಿದ್ದ ಹಾರ್ದಿಕ್ ಮತ್ತು ಹಿಮಶಿಖಾ ಹೋಳಿ ಹಬ್ಬಕ್ಕಾಗಿ ಮೊರಾದಾಬಾದ್ನ ಬುದ್ಧಿವಿಹಾರ್ ಕಾಲನಿಯಲ್ಲಿರುವ ಮನೆಗೆ ಬಂದಿದ್ದರು. ಶುಕ್ರವಾರ ತಾಯಿ ನೀಲಿಮಾ ಕಚೇರಿಗೆ ತೆರಳಿದ್ದಾಗ ಮನೆಯಲ್ಲಿ ಒಬ್ಬಂಟಿಯಾಗಿದ್ದ ಸಹೋದರಿಯ ಮೇಲೆ ಹಾರ್ದಿಕ್ ಅಡುಗೆ ಮನೆಯ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ. ತನ್ನ ಜೊತೆ ಹುಟ್ಟಿದ ತಂಗಿಯ ಮೇಲೆ 40ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಸಹೋದರಿಯನ್ನು ರಕ್ತದ ಮಡುವಿನಲ್ಲಿ ಕೆಡವಿದ ಬಳಿಕ ಹಾರ್ದಿಕ್ ತಾಯಿಯ ಕಚೇರಿಗೆ ತೆರಳಿ ಏನೋ ನೆಪ ಹೇಳಿ ಅವರನ್ನು ಮನೆಗೆ ಕರೆತಂದಿದ್ದಾನೆ. ಮನೆಗೆ ಪ್ರವೇಶಿಸುತ್ತಿದ್ದಂತೆ ಮಗಳ ಸ್ಥಿತಿ ಕಂಡು ಕಿರುಚಿಡ ತಾಯಿಯ ಮೇಲೂ ಆತ ಮನಬಂದಂತೆ ಇರಿದಿದ್ದಾನೆ. ನೆರೆಹೊರೆಯವರು ಧಾವಿಸಿ ಬರುವಷ್ಟರಲ್ಲಿ ಆರೋಪಿ ಕಾರಿನಲ್ಲಿ ಪರಾರಾಯಾಗಿದ್ದನು. ತೀವ್ರವಾಗಿ ಗಾಯಗೊಂಡಿರುವ ತಾಯಿ ನೀಲಿಮಾ ಸದ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೊಲೆ ಮಾಡಿದ ಬಳಿಕ ಪರಾರಾಗಿದ್ದ ಆರೋಪಿಯನ್ನು ಪೊಲೀಸರು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರ ವಿಚಾರಣೆಯಲ್ಲಿ ಆರೋಪಿ ತನ್ನ ಕ್ರೌರ್ಯವನ್ನು ಒಪ್ಪಿಕೊಂಡಿದ್ದಾನೆ. ತನ್ನ ತಾಯಿ ಮತ್ತು ತಂಗಿಯೇ ನನ್ನ ಪ್ರೀತಿ ವೈಫಲ್ಯಕ್ಕೆ ಕಾರಣ ಎಂಬ ಸಂಶಯದಿಂದ ಈ ಕ್ರೌರ್ಯ ಮಾಡಿದ್ದಾಗಿ ಹೇಳಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಯುವಜನತೆಯಲ್ಲಿ ಹೆಚ್ಚಾಗುತ್ತಿರುವ ಮಾನಸಿಕ ಅಸ್ವಸ್ಥತೆ ಮತ್ತು ಸಂಬಂಧಗಳ ನಡುವಿನ ಬಿರುಕು ಎಂತಹ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತಿದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಇಂತಹ ಮನಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ.